ಈ ಪಂದ್ಯದ ಗೆಲ್ಲುವ ತಂಡ SDM ವಿರುದ್ಧ ಸೆಮಿಫೈನಲ್ ಆಡಬೇಕಾಗಿದೆ. ടൂർണമെന്റിലെ കേവലം 2 മത്സരങ്ങൾ മാത്രമേ ഇനി ബാക്കിയുള്ളൂ. ഓപ്പൺ വിഭാഗത്തിൽ ഒരു സെമിഫൈനൽ, ഒരു ഫൈനൽ. 60 കിലോ വിഭാഗത്തിൽ ഒരു ഫൈനൽ. അങ്ങനെ 3 മത്സരങ്ങൾ മാത്രമേ ഇനി അവശേഷിക്കുന്നുള്ളൂ. ഏകദേശം 1-2 മണിയാവുമ്പോൾ ഇവിടെ നിന്ന് വിട പറയാം എന്ന് പ്രതീക്ഷിക്കാം. ಸಮಯ ರಾತ್ರಿ 1 ಗಂಟೆ ಆದಷ್ಟೇ. ಪ್ರಸ್ತುತ ಕ್ವಾರ್ಟರ್ ಫೈನಲ್ ವಿಭಾಗದ ಅಂತಿಮ ಸ್ಪರ್ಧೆಯಲ್ಲಿ 9 ವಿರುದ್ಧ 23 ಅಂಕ ವಿಕ್ರಮಪುರಿ. ಬಿ ಅಂಕಣದಲ್ಲಿ ವಿಶ್ವರಾಜನ ದಾಳಿ. ವಿಘ್ನೇಶ್ವರ ಕಲ್ಲಡ್ಗ ಪ್ರಾಯೋಜಿತ ತತ್ವಮಸಿ ಅಂಕಣದಲ್ಲಿ ವಿಶ್ವರಾಜನ ದಾಳಿ. Third time, last 5 minutes, do or die right from NMC means Bangalore Vivi. Do or die. And one more point, Vikrampuriya, they are right on top. Aniya. ಎರಡು ದಾಳಿಗಳಲ್ಲಿ 3-2 5 ಅಂಕಗಳನ್ನು ಪಡೆದಂತಹ ಅರವಿಂದ. ತತ್ವಮಸಿ ಬಗಂಬಿಲ ನಡುವೆ ಸ್ಪರ್ಧೆ. ಪೂರ್ಣೇಶ್ ದಾಳಿಯಲ್ಲಿ ಮುಕ್ತ ವಿಭಾಗದ ಪ್ರಥಮ ಅವಧಿ. ಇಲ್ಲಿ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯ ದ್ವಿತೀಯ ಅವಧಿ ವಿಕ್ರಮಪುರಿಯಲ್ಲಿ ನಡೆಯಲಿದೆ. ಅಂತಿಮ 2 ನಿಮಿಷದಲ್ಲಿ ಕ್ವಾರ್ಟರ್ ಫೈನಲ್ ಮುಕ್ತಾಯಗೊಳ್ಳಲಿದೆ. ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರ್ ಬೆಟ್ಟಗಡದ ತಾರೆಗಳ ಸುಂದರತೆಯ ಹಿಡಿತದ ತನ್ಮಾಯ ಗೆಲುವಿನ ಮುಖ ಮಾಡಿದ ವಿಕ್ರಮಪುರಿ SDM ವಿರುದ್ಧ ಆಡುವ ಅವಕಾಶವನ್ನ ಇದೀಗ ಅಂತಿಮ ಅಧಿಕೃತ ಘೋಷಣೆಯ ತನ್ಮಾಯ ನಾವು ಘೋಷಣೆಯನ್ನ ಮಾಡಲಿಕ್ಕಿದ್ದಾರೆ. ಅಂತಿಮ ನಿಮಿಷದಲ್ಲಿ ಈ ಅಂಕಣದ ಸ್ಪರ್ಧೆ ವಿಕ್ರಮಪುರಿಯ ಗೆಲುವಿನ ನಗೆ ಬೀರುತ್ತಾ ಇನ್ನೇನು ಅಧಿಕೃತ ಘೋಷಣೆಗಾಗಿ ಕಾಯ್ದಾಡ ಬೃಹತ್ ಮುನ್ನಡೆಯನ್ನು ಪಡೆದುಕೊಂಡಿದ್ದ ವಿಕ್ರಮಪುರಿಯ. ಇನ್ನು ಕೆಲವೇ ನಿಮಿಷಗಳಲ್ಲಿ SDM ಮತ್ತು ವಿಕ್ರಮಪುರಿ ಈ ತಂಡದ ವಿಜೇತ ತಂಡ, ಈ ಪಂದ್ಯದ ವಿಜೇತ ತಂಡದ ನಡುವೆ ಸ್ಪರ್ಧೆ ನಡೆಯಲಿದೆ. ಅಲ್ಲಿ NMC ಭಾಗದಿಂದ ಒಂದು ಟಕ್ಕಲ್, ಆದರೆ ಸಮಯ ಬೇಕಿದೆ. ಸೆಕೆಂಡ್ಗಳು ಮಾತ್ರ ಬಾಕಿ. 10-26 11-27 27-11 ಚಿವಾಲ್ 27-12 ಏಕಮುಖಿ ಪಂದ್ಯ. ವಿಕ್ರಮಪುರಿಯ ಇದೀಗ ಮುಂದಿನ ಹಂತಕ್ಕೆ
ಲಭ್ಯವಿರುವಂತಹ ಎಲ್ಲ ಲಕ್ಷಣಗಳು 27-12 ಪಂದ್ಯ ಇಲ್ಲಿಗೆ ಕ್ವಾರ್ಟರ್ ಫೈನಲ್ ವಿಭಾಗದ ಎಲ್ಲ ಸ್ಪರ್ಧೆಗಳು ಪೂರ್ಣಗೊಂಡು ಇನ್ನೇನು ಅಂಕಣದಲ್ಲಿ ದ್ವಿತೀಯ ಸೆಮಿಫೈನಲ್ ಪ್ರಾರಂಭವಾಗಲಿದೆ. ವಿಕ್ರಮಪುರಿಯ ತಂಡ ಗೆಲುವನ್ನು ದಾಖಲಿಸಿ ಉಪಾಂತ್ಯ ಸ್ಥಿತಿಗೆ ತಲುಪಿದೆ. ಮುಂದಿನ ಸ್ಪರ್ಧೆ SDM ಉಜಿರೆ ವಿಕ್ರಮಪುರಿ. ಅಂಕಗಳು ವೆಂಕಟೇಶ್ವರ ಕಲ್ಲಡಕ ಯಾನೆ ತತ್ವಮಸಿ ಬಗಂಬಿಲ. KCF ಫೈನಲ್ ಮಾಡಿಸಬಹುದು ಫ್ರಾನ್ಸಿಸ್ ಸರ್. ಚಕಲ್ ಪಾಯಿಂಟ್ ಅಂತ ತೋರಿಸಿ. ಕೊಕ್ಕಡ ಸ್ವಾಮಿ ಕೊರದಜ್ಜ ಮತ್ತು ಮಹಾದೇವ ತಲಪಾಡಿ ದೇವಿನಗರ ನಡುವೆ 60 kg ವಿಭಾಗದ ಫೈನಲ್ ಸ್ಪರ್ಧೆ ನಡೆಯಬೇಕಾಗಿದೆ. ವಿಕ್ರಾಂತ್ ದಾಳಿ ದೇಶ ವಿದೇಶಗಳಲ್ಲಿ ಆಡಿ ಅನುಭವವುಳ್ಳಂತಹ ವಿಕ್ರಾಂತ್ ನೇರಕಾಯದ ಕೈಗಳು ಬೋನಸ್ ಸಿಂಗಲ್ 2 ಅಂಕ. ಇಲ್ಲಿ ಪೂರ್ಣೇಶ್ವರಿ ಇದು ಪ್ರಥಮ ಸೆಮಿಫೈನಲ್ ಮುಕ್ತ ವಿಭಾಗದಲ್ಲಿ ಕಾಣ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಯುವರತ್ನ ಪ್ರಶಸ್ತಿಗಾಗಿ ನಡೆಯುವಂತಹ ಪುಂಚಾಲಕಟ್ಟೆಯ ಪ್ರೋ ಕಬಡ್ಡಿ ಉತ್ಸವ. ಟ್ಯಾಕಲ್ ಆಗಿದೆ ನಕ್ಷತ್ರವರ ಪ್ರಬಲ ಹಿಡಿತ. ದಾಳಿಯಲ್ಲಿ ವಿಶ್ವ ರಾಜ ವೆಂಕಟೇಶ್ವರ ಕಲ್ಲಡ್ಕ ಪ್ರಾಯೋಜಿತ ತತ್ವಮಸಿ. ಅಂಕಗಳು 14-6 14-6. ಮ್ಯೂಸಿಕ್ ಕಡಿಮೆ ಮಾಡಿ ಸರ್. SDS ಕಚಿಕಾರ್ ಶ್ರೀ ದೇವದಾಸರವರು ಈ ಕಾರ್ಯಕ್ರಮಕ್ಕೋಸ್ಕರ ಬಹಳಷ್ಟು ಸುಂದರತೆಯ ಧ್ವನಿ ಬೆಳಕು ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಇನ್ನೇನು ಕೂಟದ ಅಂತಿಮ ಘಟ್ಟಕ್ಕೆ ಬರುತ್ತಾರೆ.
2 ಅಂಕಗಳನ್ನು ನೀಡಲಾಗಿದೆ. 8-14 ಮಧ್ಯಂತರ ವಿರಾಮದ ವೇಳೆಯಲ್ಲಿ 8-14 ವಿಶ್ವರಾಜ ದಾಳಿಯನ್ನ ದ್ವಿತೀಯ ಅವಧಿಯ ಮೊದಲ ದಾಳಿ ವಿಶ್ವರಾಜದ ಮೂಲಕ ಪ್ರಾರಂಭಗೊಂಡಿದೆ. 6 ಅಂಕಗಳ ಈ ಹಿನ್ನಡೆಯಲ್ಲಿದೆ ತಂಡ ಅನಿಯ. ಈ ಬಾರಿ ವಿಶ್ವರನ್ನ ಕಟ್ಟಿ ಹಾಕುವುದು ಸುಲಭದ ಕೆಲಸವಲ್ಲ. ಈ ನಿಟ್ಟಿನಲ್ಲಿ 6 ಅಂಕಗಳ 5 ಅಂಕಗಳ ಅಂತರಕ್ಕೆ ಬಂದಿದೆ. ನೀತು ಶೆಟ್ಟಿ ಶಂಭು ನೀತು ದಾಳಿಯಲ್ಲಿ Swasthik on. Swasthik on. Neetu taken that super taken. Purnesh back into the action with the super sage tackle. 9-16 16-9 ಪೂರ್ಣೇಶ್ ದಾಳಿ. ವಿಕ್ರಮ್ ದಾಳಿಯಲ್ಲಿ ಇನ್ನೊಂದು ಅಂಕ ದ್ವಿತೀಯದಲ್ಲಿ. ಥರ್ಡ್ ದಾಳಿ ಪೂರ್ಣೇಶ್ ಡೂ ಆರ್ ಡೈ ಐಟಮ್. ಜಸ್ವಂತ ಇದೀಗ ಆಲ್ ಔಟ್ ಆಗಿದೆ. 4 ಅಂಕಗಳು ಜೋಡಿಸಲ್ಪಟ್ಟಿದೆ. 15-16 1 ಅಂಕದ ಮುನ್ನಡೆಯಲ್ಲಿ ತತ್ವಮಸಿ. ಪೂರ್ಣೇಶ್ 16-15 Bagambila leading by single point. ಪೂರ್ಣೇಶ್ ಪಂಚಾಲಕಟ್ಟೆಯ ಕಬಡ್ಡಿಯಲ್ಲಿ ಇನ್ನೇನು ಸೆಮಿಫೈನಲ್ 1 ಫೈನಲ್ 2 ಬಾಕಿ ಇದೆ. SDM ಉಜಿರೆ ವಿಕ್ರಮಪುರಿಯ ಅಂಕಣಕ್ಕೆ ಬಂದೆ. ದ್ವಿತೀಯ ಸೆಮಿಫೈನಲ್ ವಿಕ್ರಮಪುರಿಯ SDM ಬರುವಂತೆ ಬೋನಸ್ ಅಂಕದೊಂದಿಗೆ 17-15 17-15 ವಿಶ್ವ ರಾಜ ಮತ್ತೆ 1 ಅಂಕ 16-17 16-17. That is the beauty of Purnesh. 2 more points. 19-16 19-16 ಇಲ್ಲಿ ವಿಶ್ವ ಅಲ್ಲಿ ಪೂರ್ಣೇಶ್ ಬೋನಸ್ ಅಂಕ. ಪೂರ್ಣೇಶ್ ವಿಶ್ವ ನಡುವೆ ಜುಗಲ್ ಬಂದೆ. 17-19 ಬಗಂಬಿಲ ಮುನ್ನಡೆ. ಮತ್ತೆ ವಿಶ್ವ 19-17 Bagambila leading by 2 points at this occasion.
Bagambila 20-17. Bagambila 20-17 20-17. ಪೂರ್ಣೇಶ್ ಶೆಟ್ಟಿ ದಾಳಿ. ಪ್ರಥಮ ಸೆಮಿಫೈನಲ್ ಮುಕ್ತ ವಿಭಾಗದಲ್ಲಿ ಕಾಣ್ತಾ ಇರೋದ ಎಸ್ಡಿಎಂ ಉಜಿರೆ ತಂಡ ವಿಕ್ರಮಪುರಿಯ ತಂಡವನ್ನ ಬಿ. ಅಂತಿಮ 5 ನಿಮಿಷ ಎ ಅಂಕಣಕ್ಕೆ ಎಸ್ಡಿಎಂ ಉಜಿರೆ ವಿಕ್ರಮಪುರಿ ಬನ್ನಿ. ಲಾಸ್ಟ್ ಫೈನಲ್ ಇಸ್ 20-17. 20-17ರಲ್ಲಿ ಬಗಂಬಿಲ ತತ್ವವಾಸಿ. ಬಲಾಯ್ ರಶೀದ್ ಬಲಾಯ್ ನೋಡಿ, ವಿಕ್ರಮಪುರಿಯ ತಂಡ ಆಗಮನಾಗಿದೆ. ವಿಕ್ರಮಪುರಿಯ ತಂಡ ಅರವಿಂದ್ ತಂಡ ಬರ್ತಾ ಇದೆ. ಎಸ್ಡಿಎಂ ಉಜಿರೆ ಜೊತೆ ಸೇವೆ. ಸಿಂಗಲ್ Third right. Purnesh with the 2 on right. 19-20. Bagambila leading by 1 point. 2 on tie. Last 4 minutes. 20-20. 20-20 last 4 minutes. 20-20 20ರ ಸಮಬಲದಲ್ಲಿ ವಿಕ್ರಾಂತ್ ದಾಳಿ. ಶ್ರೇಯಸ್ ದಾಳಿಯಲ್ಲಿ 20ರ ಸಮಬಲದಲ್ಲಿ ಪ್ರಸ್ತುತ ಪಂದ್ಯ ಬಗಂಬಿಲ ಮತ್ತು ಅನಿಯ ನಡುವೆ. ಮೊದಲ ಬಾರಿಗೆ ಮುನ್ನಡೆಯಲ್ಲಿದೆ ಅನಿಯ. ಲಾಸ್ಟ್ 3 minutes 21-20. ವಿಶ್ವ again. Last 3 minutes 21 Aniya, 20 Bagambila. ಇಪ್ಪತ್ತೊಂದು 20ರಲ್ಲಿ ಸರಿಹದ ಹೋರಾಟ. ಎಸ್ಡಿಎಂ ಎಸ್ಡಿಎಂ ಉಜಿರೆ ದ್ವಿತೀಯ ಸೆಮಿಫೈನಲ್ ನಲ್ಲಿ ಭಾಗವಹಿಸುವಂತಹ ಉಜಿರೆ ತಂಡದ ಆಗಮನ. ಆಹಾ, ನಮ್ಮ ಬಂಟ್ವಾಳದ ಅರವಿಂದ ಶೆಟ್ಟಿ, ಬಂಟ್ವಾಳದ ಅರವಿಂದ third right. Last 2 minutes. Do on the right. Third right. each. ಲಿಖಿತ್ ರೌತ್ 21ರ ಸಮಬಲದಲ್ಲಿ ಪಂದ್ಯ. ಲಿಖಿತ್ ಗುಂಪಲ ದಾಳಿ. What a semi-final between Aniya versus Bagambila. 21 each. Kolanda Aniya Rashid Banani 21ರ ಸಮಬಲದಲ್ಲಿ ಪಂದ್ಯ ಇದೆ. ಅಂತಿಮ ನಿಮಿಷ, ಲಾಸ್ಟ್ ಮಿನಿಟ್, ಸೂಪರ್
Neetu Shetty, under pressure, defenders and rider. 21-8. Do or die. No shots. 22-21. Aniya. 23-22. Margin over. Finally, Aniya open by one point.